ನಾನು ಹರ್ಷಿತಾ, ಕಾರ್ವಾಪ್ಲಸ್ ಚಾನೆಲ್ಗೆ ಸ್ವಾಗತ. ಕಾರವಾರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆ. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆ ನಡುವೆ ನೂತನವಾಗಿ ನವೀಕರಿಸಿದ ಅಂಬೇಡ್ಕರ್ ವೃತ್ತ ಉದ್ಘಾಟನೆ ಮಾಡಲಾಯಿತು. ಶಾಸಕಿ ರೂಪಾಲಿ ನಾಯ್ಕ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿ ಉದ್ಘಾಟಿಸಿದರು. ಇದೇ ವೇಳೆ ಜೈ ಭೀಮ ಯಾತ್ರೆಗೆ ಶಾಸಕಿ ರೂಪಾಲಿ ನಾಯ್ಕ್ ಚಾಲನೆ ನೀಡಿದರು. ಇಂದಿನಿಂದ 4 ದಿನಗಳ ಕಾಲ 12 ತಾಲೂಕುಗಳಲ್ಲಿ ಜೈ ಭೀಮ ಯಾತ್ರೆ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಹಾಗೂ ಉದ್ಘಾಟನಾ ಸಮಾರಂಭ ಮಾನ್ಯ ಶಾಸಕಿಯಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ಅವರಿಂದ ನಡೀತಾ ಇದೆ. ಸಭಾ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಹಾಜರಿರುವಂಥ ನಗರಸಭೆಯ ಎಲ್ಲ ಸರ್ವ ಸದಸ್ಯರಿಗೂ ಸಹ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರು ನಮ್ಮ ಸಹೋದರಿಯರು ಆದ ಶ್ರೀ ರೂಪಾಲಿ. ಸಮಾಜದ ಮನೋಭಾವ ಬದಲಾಯಿಸುವ ಆಚರಣೆ ಅಂಬೇಡ್ಕರ್ ಜಯಂತಿ. ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್. ಕಾರವಾರ ಅಂಬೇಡ್ಕರ್ ಜಯಂತಿಯು ಸಮಾಜದ ಮಾನದಂಡಗಳಿಗೆ ಅಂಬೇಡ್ಕರ್ ಅವರನ್ನ ಹೋಲಿಸುವ ಬದಲು ಅವರ ವಿಚಾರಧಾರೆಗಳ ಮಟ್ಟಕ್ಕೆ ಸಮಾಜವನ್ನು ಹೋಲಿಸಿ ನೋಡುವ ದಿನವಾಗಿ ಪರಿವರ್ತಿಸುವುದೇ ಅಂಬೇಡ್ಕರ್ ಜಯಂತಿ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬುಧವಾರ ಆಚರಿಸಲಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜಯಂತಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಂಬೇಡ್ಕರ್ ಅವರ ಯೋಚನಾ ಶಕ್ತಿಯು ಸಮಾಜವು ಹೇಗಿದೆ ಎನ್ನುವುದನ್ನು ಅದರ ಆಗುಹೋಗುಗಳನ್ನು ತೋರಿಸುವ ಕನ್ನಡಿಯಂತಿತ್ತು. ಸ್ವಾತಂತ್ರ್ಯತೆ, ಸಮಾನತೆ, ಭ್ರಾತೃತ್ವದ ಬಗ್ಗೆ ಅಂಬೇಡ್ಕರ್ ಹೇಳುತ್ತಿದ್ದರು. ಯಾವುದೇ ವ್ಯಕ್ತಿಗೆ ಸಾಮಾಜಿಕ ಸ್ಥಾನಮಾನಗಳನ್ನು, ಅವಕಾಶಗಳನ್ನು ಅವರ ಹುಟ್ಟಿನ, ಲಿಂಗದ, ಜಾತಿಯ ಆಧಾರದ ಮೇಲೆ ನೀಡುವಂಥದ್ದಲ್ಲ, ಅದು ಅವರ ಪ್ರತಿಭೆಯ ಆಧಾರದ ಮೇಲೆ ಸಿಗುವಂತಾಗಬೇಕು. ಸಮಾಜದಲ್ಲಿ ರಾಜಕೀಯ ಸ್ವತಂತ್ರ ಅಥವಾ ರಾಜಕೀಯ ಸಮಾನತೆ ದೊರೆತಿರಬಹುದು, ಆದರೆ ಸಮಾಜದ ಮನೋಭಾವ ಬದಲಾಗುವವರೆಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆ ಸಿಗುವುದಿಲ್ಲ. ಇಂತಹ ಮನೋಭಾವನೆಗಳು ಬದಲಾವಣೆಯು ಮೊದಲು ವೈಯಕ್ತಿಕವಾಗಿ ಬದಲಾವಣೆ ಬರಬೇಕು. ಆಗ ಮಾತ್ರ ಸಾಮಾಜಿಕವಾಗಿ ಬದಲಾವಣೆ ಕಾಣಲು ಸಾಧ್ಯ. ಸಮಾಜದಲ್ಲಿ ಎಲ್ಲರಿಗೂ ಮೇಲು ಕೀಳು ಎಂಬ ಭಾವನೆ ಇದೆ. ಅದನ್ನು ಹೋಗಲಾಡಿಸಿ ನಾವೆಲ್ಲ ಒಂದು ಎನ್ನುವ ಭಾವನೆ ಬರುವಂತಾಗಬೇಕು. ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಜಯಂತಿಯ ಆಚರಿಸುವುದು ವ್ಯಕ್ತಿಯ ಹುಟ್ಟು, ಜಾತಿ, ಲಿಂಗದ ಆಧಾರದ ಮೇಲೆ ಆಚರಿಸಲು ಅವಕಾಶ ಕೊಡದೆ ಬದಲಾವಣೆ ತರಬೇಕಾಗಿದೆ ಎಂದು ಹೇಳಿದರು. ಏಪ್ರಿಲ್ 11ರಿಂದ ಏಪ್ರಿಲ್ 14ರವರೆಗೆ ದೇಶವ್ಯಾಪಿ ಕರೋನಾ ಲಸಿಕೋತ್ಸವಕ್ಕೆ ಶಿರಸಿಯ ಅದ್ವೈತ ಸ್ಕೇಟರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸ್ಕೇಟಿಂಗ್ ರ್ಯಾಲಿ. ಏಪ್ರಿಲ್ 11ರಿಂದ ಏಪ್ರಿಲ್ 14ರವರೆಗೆ ದೇಶವ್ಯಾಪಿ ಕರೋನಾ ಲಸಿಕೋತ್ಸವಕ್ಕೆ ಪ್ರಧಾನಿ ಮೋದಿಜಿಯವರು ನೀಡಿದ ಕರೆಯಂತೆ ಶಿರಸಿಯ ಅದ್ವೈತ ಸ್ಕೇಟರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸ್ಕೇಟಿಂಗ್ ಕ್ರೀಡಾಪಟುಗಳು ಸುಮಾರು 23 ಕಿಲೋಮೀಟರ್ ರ್ಯಾಲಿಯನ್ನು ಸ್ಕೇಟಿಂಗ್ ಮೂಲಕ ಮಾಡಿದರು. ಬನವಾಸಿಯ ಕದಂಬ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿ ಆರಂಭವಾದ ಸ್ಕೇಟಿಂಗ್ ರ್ಯಾಲಿ ಶಿರಸಿ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ಶ್ರೀಲತಾ ಕಾಳೇರಮನೆ ಚಾಲನೆಯನ್ನು ನೀಡಿದರು. ಸ್ಕೇಟಿಂಗ್ ರ್ಯಾಲಿಯುದ್ದಕ್ಕೂ ಬನವಾಸಿಯಿಂದ ಶಿರಸಿಯ ಮುಖ್ಯ ರಸ್ತೆಯಲ್ಲಿ ಸಿಗುವ ಗುಡ್ನಾಪುರ, ಉಂಚಳ್ಳಿ, ಅರೆಗೊಪ್ಪ ಹೀಗೆ ಅನೇಕ ಗ್ರಾಮಗಳ ಗ್ರಾಮಸ್ಥರಿಗೆ ಕರೋನಾ ಲಸಿಕೆಯ ಮಹತ್ವದ ಬಗ್ಗೆ ಸ್ಕೇಟಿಂಗ್ ಕ್ರೀಡಾಪಟುಗಳು ಮಾಹಿತಿಯನ್ನು ನೀಡಿದರು. ರ್ಯಾಲಿಯ ಉದ್ದೇಶದ ಬಗ್ಗೆ ಮಾತನಾಡಿದ ಅದ್ವೈತ ಸ್ಕೇಟಿಂಗ್ ಕ್ಲಬ್ ಅಧ್ಯಕ್ಷ ಕಿರಣ್ ಕುಮಾರ್, ಮಾನ್ಯ ಪ್ರಧಾನಿಯವರು ನೀಡಿರುವ ಕರೆಗೆ ವಿಶಿಷ್ಟ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸಲು
ಬನವಾಸಿಯಿಂದ ಶಿರಸಿಯವರೆಗೆ 23 ಕಿಲೋಮೀಟರ್ ಸ್ಕೇಟಿಂಗ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕರೋನಾ ಜಾಗೃತಿಯ ಬಗ್ಗೆ ಸ್ಕೇಟಿಂಗ್ ಮೂಲಕ ನಮ್ಮ ಸ್ಕೇಟಿಂಗ್ ಕ್ರೀಡಾಪಟುಗಳು ಕೈಗೊಂಡಿರುವ ಈ ರ್ಯಾಲಿಯು ನಮ್ಮ ದೇಶದಲ್ಲಿಯೇ ಮಾದರಿ ಹಾಗೂ ಮೊಟ್ಟಮೊದಲ ಪ್ರಯತ್ನವಾಗಿದೆ ಎಂದರು. ಸ್ಕೇಟಿಂಗ್ ರ್ಯಾಲಿಯಲ್ಲಿ ಶಿರಸಿಯಲ್ಲಿ ಸ್ಕೇಟಿಂಗ್ ಕ್ರೀಡೆ ಪ್ರಾರಂಭವಾಗಲು ಕಾರಣೀಕರ್ತನಾದ ಹಾಗೂ ಶಿರಸಿಯಲ್ಲಿ ಮೊಟ್ಟಮೊದಲ ಬಾರಿಗೆ ಲಿಂಬು ಸ್ಕೇಟಿಂಗ್ ಮೂಲಕ ಕಾರಿನ ಅಡಿಯಿಂದ ನುಸುಳಿದ 7 ವರ್ಷದ ಬಾಲಕ ಮಾಸ್ಟರ್ ಅದ್ವೈತ್, ರಾಷ್ಟ್ರೀಯ ಮಟ್ಟದ ರೋಲರ್ ಹಾಕಿ ಸ್ಕೇಟಿಂಗ್ ಕ್ರೀಡಾಪಟುಗಳಾದ ಆರುಷ್, ಕೌಶಿಕ್, ಅಬುಸಿಫಿಯಾನ್, ನಿತೀಶ್, ನಿತಿನ್, ನಿಖಿಲ್, ಇರ್ಫಾನ್, ವಿನಯ್, ನಾಗಪ್ರಸಾದ್, ರಾಜ್ಗುರು, ಅನಘಾ, ಮಾನ್ಯತಾ, ಪ್ರತೀಕ್ ಹಾಗೂ ಅಕ್ಷರ ಭಾಗವಹಿಸಿದ್ದರು. ಶಿರಸಿಯ ಹಳೆ ಬಸ್ ನಿಲ್ದಾಣಕ್ಕೆ ಸ್ಕೇಟಿಂಗ್ ರ್ಯಾಲಿಯು ಆಗಮಿಸುತ್ತಿದ್ದಂತೆ ಶಿರಸಿಯ ಕಾಂಚನ ಹೊಂಡೈ ಸಂಸ್ಥೆಯ ಗಣೇಶ್ ನಾಯ್ಕ್, ದೀಪಕ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಸ್ಕೇಟಿಂಗ್ ಕ್ರೀಡಾಪಟುಗಳಿಗೆ ತಂಪು ಪಾನೀಯ ಉಪಹಾರ ವ್ಯವಸ್ಥೆಯನ್ನು ಮಾಡಿದರಲ್ಲದೆ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಸ್ವಾಗತಿಸಿದರು. ರ್ಯಾಲಿಯುದ್ದಕ್ಕೂ ಪ್ರತಿ ಗ್ರಾಮಗಳಲ್ಲಿ ಗ್ರಾಮಸ್ಥರು ಕ್ರೀಡಾಪಟುಗಳಿಗೆ ಚಪ್ಪಾಳೆಯ ಮೂಲಕ ಸ್ವಾಗತ ನೀಡುತ್ತಿರುವುದು ವಿಶೇಷವಾಗಿತ್ತು. ರ್ಯಾಲಿಯಲ್ಲಿ ಸ್ಕೇಟಿಂಗ್ ಕ್ಲಬ್ಬಿನ ವಿಶ್ವನಾಥ್ ಕುಡಾಳ್ಕರ್, ಸ್ಕೇಟಿಂಗ್ ತರಬೇತುದಾರ ಶ್ಯಾಮ್ ಸುಂದರ್, ಕ್ರೀಡಾಪಟುಗಳ ಪಾಲಕರು, ಪೋಷಕರು ಭಾಗವಹಿಸಿದ್ದರು. ಬನವಾಸಿ ಮತ್ತು ಶಿರಸಿ ನಗರ ಪೊಲೀಸ್ ಇಲಾಖೆಯು ಸಂಪೂರ್ಣ ಸಹಕಾರವನ್ನು ನೀಡಿದ್ದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.